ಗುಡ್ ಮಾರ್ನಿಂಗ್. ವಿಷಯ ದಾದಪ್ಪ ಬಂಡ ಎಂಕಲ್ನ ಕಾಲೇಜಿದ NSS ಕ್ಯಾಂಪ್ ಅವನುಂಟು. ಸೊ ಏಪ್ರಿಲ್ದಾಗ 2 ವರ್ಷ ಉಂತುದ್ಬೋದಿತ್ತು. ಈ ಸರ್ತಿ ಬೇರೆ ಲಾಕ್ಡೌನ್ ಮುಗಿದ ಅದಕ್ಕೆ ಬೇರೆ ಸ್ಟಾರ್ಟ್ ಆಗ್ತದೆ. ಸೊ ಆಡೆ ಹೋಪ್ನ ಪ್ಲ್ಯಾನ್ ಉಳ್ಳೆ ತೂಕ ಆಡೆ ಹೋದು ಅಲ್ತ ಜೋಕುಲ್ ಪುರದ ಪೂರ ಮಂತೊಂದುಲ್ಲೆ ತೂಕ ಅವಳು ಮಾತಾಡ ಆತೇರಗ ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. NSS ಕ್ಯಾಂಪ್ ಬರ್ತದ ಮುಕ್ಲು ಸ್ಪೆಷಲ್ ಅದು ಕೆಸರದ ಗೊಬ್ಬು ಮಂತೊಂದುಲ್ಲೆ ಅವು ಮುಲ್ಪ ಒಂಜಿ ಸ್ಟೇ ಆತನ ಇಲ್ಲಾಡು ಪಾತ್ರದ ಬಂಡ ಅಕ್ಲೆ ಪಣ್ಣಗೆ ಒಂಜಿ ಗೊಬ್ಬು ಮನ್ಪುಗ ಅಂತ. ಸೊ ಅಡೆ ನಾಡ್ತೊಂದು ಹೋದಿಲ್ಲ ತೋಟದಲ್ಲಿ ತೂಗ ಏತ್ ಎಂಜಾಯ್ಮೆಂಟ್ ಬರ್ತಿಕ್ಕುಣದು. ಆಲ್ಮೋಸ್ಟ್ ಏನು ನೈಟ್ ಸ್ಟೇ ಆಪುನ ಪ್ಲ್ಯಾನ್ ಇಜ್ಜಿ ಮ್ಯಾಕ್ಸಿಮಮ್ ಇಜ್ಜಿ ಫೋರ್ಸ್ ಮಂತ್ ಪೇರು ತೋಜುಂಡು. ಬಟ್ ಯಾನ್ ಸ್ಟೇ ಆಪುನ ಯಾನ್ ಸ್ಟೇ ಆಪುನ ಲಕ್ಷಣ ಇಜ್ಜೆನ್ನ ತೂಗ ದಾದಾಪುನ ಸ್ಟೂಡೆಂಟ್ ಆಗಲಿ ಬೊಕ್ಕ ಒಂದಿ ಟೈಮು ಆದಿತ್ತು ತೋಲೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ಲು ದೊಂಬುಗು ಬಾಳೆನ ಮುಸ್ಕ ಹೊಡೆದು ಅಲ್ಲ 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 ಹೊರ್ಲುತ್ತುಲೆಪ್ಪ ಒಲಿಂಪಿಕ್ ಸಮಿತಿಗೆ ಬಲ್ಪಾರು ಫುಲ್ಲು ಎಂಜಾಯ್ಮೆಂಟ್ ಅಂತಂದಿಲ್ಲ ಮತ್ತು ಕೆಸರಡಿ ಪಾಲೆಡು ಹೋಯ್ತಂದು ಓಪನ್ ಅಂಚಿನ ಗೇಮ್ ಅಂತಂದಿಲ್ಲ ರೀ ಕಡೆ ಒಂದೇ ಕಂಡಡು ಗುಬ್ಬು ಪುರಾಯನ NSS ಪಂಡ ಖಾಲಿ ಗಮ್ಮತ್ತು ಬಂತು ಮುಕ್ಳೆಂತೇಳಿ ದಾದಪುರ ಮಂತ್ಕೊಂಡಿಲ್ಲ ಒಳ್ಳೆ ಏರ್ ಮಲ್ತ ಏರದ ಕ್ರಾಫ್ಟಿಂಗ್ಲ ಒಂಜಿ ಡಿಫ್ರೆಂಟ್ ಅದು ಕಲ್ಪನಾ ಚಿತ್ರ ಪೂರ ಚಾನ್ಸಸ್ ತಿಕ್ಕು ಬಂತಾರೆ ಕ್ಯಾಂಪ್ ಪಂಡ ಖಾಲಿ ಮಣ್ಣು ತುಂಬರ ಹೋಗು ಅಂಚೆ ಬಟ್ ಖಾಲಿ ಮಣ್ಣು ತುಂಬರ ಹೋಗುನಂತೆ ಅಂಚಿತ್ ನಾವು ಸುಮಾರು NSS ಉಪಯೋಗ ಉಂಡು. ಕೆಲವರಿಗೆ ಸ್ಟೇಜಿಗೆ ಪೂರ ಪೋಡಿಗೆ ಆ ಪೋಡಿಯನ್ನು ಪೂರ ಬುಡಡಂಡ ಇಂಚಿತ್ನ ಒಂಜಿ ಪ್ರೋಗ್ರಾಮ್ ಸೇರಣ ಅವಟ್ಟು ಪೂರ ಒಂಜಿ ಮಾತೈಕ್ಲೊಂಜಿ ಹೆಲ್ಪ್ ಆಪುಂಡು. ಮನೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಯ್ತು ಮೈಕ್ ಸೆಟ್ಟಿಂಗ್ಸ್ ಮನ್ಪುನೈಟಾಗ ಪ್ರತಿಯೊಂದು ಐಕ್ಲ ಮೂಲು ಕಲ್ಪರ್ ಒಂಜಿ ಸ್ಟೇಜ್ ದಿಕ್ಕುನು ಚಾನ್ಸ್ ದಿಕ್ಕುನು ಚಟ್ಟಮಡೆ ಭಟ್ರುಲ್ಲೇರು NSS ಕ್ಯಾಂಪ್ ಚಟ್ಟಮಡೆ ಕುಮಾರಿ ಓದ್ಯ ಶ್ರವಣ್ ಕುಮಾರಿ ಧನುಶ್ರೀ ಸುಜನ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ನೆರೆದಿರುವ ಎಲ್ಲ ಉಪನ್ಯಾಸಕೇತರ ವೃಂದಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಕೊಠಡಿಯೊಳಗಿನ ಶಿಕ್ಷಣ ಏನು ಕಲಿಸುತ್ತದೆ ಅದಕ್ಕಿಂತ 10 ಪಟ್ಟು ಹೆಚ್ಚು ಜೀವನವನ್ನ ಇಂಥ NSS ಶಿಬಿರಗಳು ಅಥವಾ ಇನ್ನಿತರ ಶಿಬಿರಗಳು ಇರುವುದೆಲ್ಲವ ಬಿಟ್ಟು ಇರಗುವುದರೆಡೆಗೆ ದುಡಿಯುವುದೇ ಜೀವನ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಗೆ ಏನ್ ಸಿಕ್ಕಿದೆ ಅದನ್ನು ಬಿಟ್ಟು ಬೇರೆಯವರಿಗೆ ಏನ್ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಹೋಗ್ತೇವೆ. ಒಂದು ನೈಟ್ದ ಪ್ರೋಗ್ರಾಮ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತದೆ ಅದೇ ಪುಂಡ ಐಕ್ಕೋಸ್ಕರ ಪ್ರಾಕ್ಟೀಸ್ ಬಂತಂದಿಲ್ಲ. ಪ್ರಾಕ್ಟೀಸ್ಗೆ ಟೈಮ್ ಇಪ್ಪುಜಿ ಕಾಲೇ ಒಂಜಿ ಅರ್ಧ ಗಂಟೆ ದಿಕ್ಕೊಂಡು. ಸೊ ಅವಕ್ಕೆ
ಲಾಸ್ಟ್ ಡೇಟ್ అయినాక ini stay మంతుంది బట్ నైట్ ఇంకా ప్రోగ్రామ్ అది బుక్క పోనుండే ఇచ్చే ఓనర్స్ రెండు ಸಾಂಬಾರು ಮಕ್ಕಳು ಏನಿತ್ತ ಅಡುಗೆದ ಟೀಮ್ ಸೊ ಮಕ್ಕಳು ಆಯ್ತಾ ವಸ್ತು ರೆಡಿ ಮಕ್ಕಳ ಡಿಸ್ಟರ್ಬ್ ಮಾಡ್ಕೊಂಡು ನೋಡಿಸಿ ಮತ್ತೆ ಒಂದು ಶೇರ್ ಮಾಡ್ತಾರೆ.